ಹೆಲೋ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ನೆಚ್ಚಿನ ಮಂಗಳೂರು ಹುಡುಗಿ ಹರಿಣಿ ಜಯಂತ್. ನಾನಿವತ್ತು ನಿಮಗೆ ಈ ಶಂಖಪುಷ್ಪದಿಂದ ನಾನು ನಿಮಗೊಂದು ಹಲ್ವಾ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ, ಅದು ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಶಂಖಪುಷ್ಪನ ತೊಗೊಂಡಿದ್ದೀನಿ. ಇದನ್ನು ನಾನು ಈ ಥರ ಒಂದು ಬಿಸಿ ನೀರಿಗೆ ಒಂದು ಮುಷ್ಟಿಯಷ್ಟು ಶಂಖಪುಷ್ಪನ ಇದಕ್ಕೆ ಹಾಕಿಬಿಟ್ಟು ಈ ಥರ ನೋಡಿ ಒಂದು 5 ನಿಮಿಷ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಇರಬೇಕು ನೀರು. ಈ ಥರ ಕಲರ್ ಬರುತ್ತೆ ನೋಡಿ. ಇದನ್ನು ಬೇರೆಯೇ ಇಟ್ಕೊಂಡು ಬಿಡಬೇಕು. ಆನಂತರ ನಾನು ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದನ್ನು ನಾವು ರುಬ್ಬಿ ಹಾಲು ಮಾಡಿ ಇಟ್ಟಿರಬೇಕು. ತೆಂಗಿನಕಾಯಿ ಹಾಲು ಒಂದು 3 ಚಮಚದಷ್ಟು ಇದ್ದರೆ ಸಾಕು. ಮತ್ತು ಕಲ್ಲು ಸಕ್ಕರೆ, ಆಮೇಲೆ ಕಾರ್ನ್ ಪೌಡರ್, ಆಮೇಲೆ ಕೇಸರಿ ಒಂದು 3 ಎಸಳು, ಆಮೇಲೆ ಒಂದು 4 ರಿಂದ 5 ಏಲಕ್ಕಿ. ಇದನ್ನು ನಾನು ಏಲಕ್ಕಿ, ತೆಂಗಿನ ತುರಿ, ಹಾಲು ತೆಗಿಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ರುಬ್ಬಿ ಹಾಲು ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ ನೋಡಿ. ಇವಾಗ ನಾವು ಈ ಹಲ್ವಾ ಮಾಡುವುದಕ್ಕೆ ಮೇಯ್ನ್ ಬೇಕಾಗಿರೋದು ತುಪ್ಪನ 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ನಾವು ಸ್ಟಾರ್ಟ್ ಮಾಡೋಣ. ಸ್ಟವ್ ಹಚ್ತಾ ಇದ್ದೀನಿ. ಮೊದಲನೇದಾಗಿ ನಾನೊಂದು ಸಿಮ್ಮಲ್ಲಿಟ್ಟು ಮಾಡೋಣ. ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಬಿಸಿ ಆಗಲಿ. ಬಿಸಿ ಆಗ್ತಾ ಇರಲಿ. ಈ ಕಡೆ ನಾನು ಕಾರ್ನ್ ಪೌಡರಿಗೆ ಈ ಶಂಖಪುಷ್ಪದ ನೀರನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಒಂದು 3 ಎಸಳು ಕೇಸರಿನ ಹಾಕಿಬಿಟ್ಟು ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ. ಕೇಸರಿ ಹೀಗೆ ಇದೆ ನೋಡಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಕಾರ್ನ್ ಪೌಡರ್ ಇದು. ಈಗ ಬಿಸಿ ಆಗಿದೆ. ಇವಾಗ ನಾನು ಇದಕ್ಕೆ ತೆಂಗಿನ ಹಾಲು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಬಿಸಿಯಾಗಿ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಕಲ್ಲು ಸಕ್ಕರೆ ಹಾಕೋಣ, ಒಂದು 3 ಸ್ಪೂನು. ಇವಾಗ ಸ್ವಲ್ಪ ನೀರು ಸ್ವಲ್ಪ ಇದಾಗ್ತಾ ಉಂಟು. ಸ್ವಲ್ಪ ಇದಕ್ಕೆ ಇದೇ ಶಂಖಪುಷ್ಪದ ನೀರನ್ನೇ ಹಾಕೋಣ. ಸ್ವಲ್ಪ ಹಾಕಿ ಹದ ಮಾಡೋಣ. ಬಿಸಿ ಆಗಲಿ. ಏನೂ ಕಷ್ಟ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇದು ನಾನು ತುಪ್ಪ ಆಗಿದ್ದರಿಂದ ಸ್ವಲ್ಪ ಇದಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಮತ್ತು ಸರಿ ಹೋಗುತ್ತೆ ಅದು. ಕರಗ್ತಾ ಬರಲಿ. ಸ್ವಲ್ಪ ಕಲ್ಲು ಸಕ್ಕರೆ ಬೇಗ ಕರಗಲಿ. ಇವಾಗ ನಾನು ಇದಕ್ಕೆ ಕಾರ್ನ್ ಫ್ಲೋರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಮೊದಲೇ ಕಲಸಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಸಿಮ್ ಮಾಡೋಣ. ಸ್ವಲ್ಪ ಕಲ್ಲು ಸಕ್ಕರೆ ಕರಗಿದೆ. ಇವಾಗ ನಾವು ಗಂಟು ಬಿಡದಾಗಿ ಇದನ್ನು ತಿರುಗಿಸ್ತಾನೇ ಇರಬೇಕು. ನೋಡಿ ಎಷ್ಟು ಬೇಗ ಆಗ್ತಾ ಉಂಟು ನೋಡಿ.
ಸ್ವಲ್ಪ 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 ಇದು ಹಾಕ್ತಾ ಇರ್ರಿ ನೀರು. ನೋಡಿ ಕಲರ್ ನೋಡಿ, ಇದು ಇಳಿಸಿದ ಮೇಲೆ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ, ಬ್ಲೂ ಕಲರ್ ಬರುತ್ತೆ. ಶಂಖಪುಷ್ಪ ನಮಗೆ ತುಂಬ ಒಳ್ಳೆಯದು, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಪ್ರೋಟೀನ್ ಇದೆ. ಆಮೇಲೆ ಸ್ಕಿನ್ ಕೇರ್ಗೆ ತುಂಬ ಒಳ್ಳೆಯದು. ಸ್ಕಿನ್ಗೆ ಅಂದರೆ ನಮ್ಮ ಚರ್ಮದಲ್ಲಿ ಏನಾದರೂ ವ್ಯಾಧಿ ಇದ್ದರೆ ಇದು ಹಿಂದಿನ ಕಾಲದಿಂದಲೂ ಬಂದಿರುವಂಥ ಒಂದು ಇದು ಚರ್ಮಕ್ಕೆಲ್ಲ ತುಂಬ ಒಳ್ಳೆ ಇದಂತೆ, ಇದು ಮದ್ದಂತೆ. ಹಾಗಾಗಿ ನಾನು ಇದರಲ್ಲಿ ಒಂದು ಟ್ರೈ ಮಾಡೋಣ ಅಂತ ನೋಡಿದ್ದೀನಿ, ಚೆನ್ನಾಗಿ ಬಂದಿತ್ತು ನೋಡಿ. ಆಯ್ತು, ಇವಾಗ ಸ್ಟವ್ ಆಫ್ ಮಾಡೋಣ, ಸಾಕು. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ತುಪ್ಪ ಹಾಕಿ ಮೊದಲೇ ಇಟ್ಟಿರಬೇಕು. ತುಪ್ಪ ಹಾಕಿ ನಾನು ಇದಕ್ಕೆ ಇದು ಮಾಡಿದ್ದೀನಿ. ಇವಾಗ ಈ ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹಾಕಿ ಈ ಥರ ಮಾಡಿಟ್ರೆ ಒಂದು 10-15 ನಿಮಿಷಕ್ಕೆ ಇದು ಆಗಿಬಿಡುತ್ತೆ. ಈ ಥರ ಮಾಡಿ ಚೆನ್ನಾಗಿ ಈ ಥರ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲೂ ಇಡ್ಬೋದು, ಇಲ್ಲ ಹೀಗೆ ಹೊರಗಡೆ ಇಟ್ಟು ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಿದು. ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಇದು ತಣ್ಣಗಾದ ಮೇಲೆ ನಾನು